ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆ ಸಾಧಾರಣ ಕಾಲದ ಅಂತಿಮ ಭಾನುವಾರ ಅಂದರೆ ಇವತ್ತು ನವೆಂಬರ್ 25ನೇ ತಾರೀಕು ಅಖಿಲ ವಿಶ್ವದ ಅರಸರಾದ ಪ್ರಭು ಯೇಸು ಕ್ರಿಸ್ತರ ಮಹೋತ್ಸವವನ್ನು ಅಖಿಲ ಧರ್ಮಸಭೆ ಕೊಂಡಾಡ್ತಾ ಇದೆ. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ಅಖಿಲ ವಿಶ್ವದ ಒಡೆಯರಾದ ಪ್ರಭು ಯೇಸು ಕ್ರಿಸ್ತರ ಈ ಮಹೋತ್ಸವವನ್ನು ಕೊಂಡಾಡುವಾಗ ಕ್ರಿಸ್ತ ಅರಸರು ನಮ್ಮೆಲ್ಲರನ್ನು ಹರಸಲಿ, ಆಶೀರ್ವದಿಸಲಿ. ಪವಿತ್ರಾತ್ಮರ ಶಕ್ತಿಯಿಂದ ತುಂಬಿ ಈ ಸ್ವಾರ್ಥೆಯನ್ನು ಗ್ರಹಿಸುವಂತೆ, ಅರ್ಥೈಸುವಂತೆ ನಮಗೆ ಬೇಕಾದ ವರದಾನಗಳನ್ನು ಕರುಣಿಸಲಿ ಮತ್ತು ಈ ರಾಜರಿಗೆ ನಾವು ಯೋಗ್ಯವಾದ ಪ್ರಜೆಗಳಾಗಿ ಬಾಳುವ ವರವನ್ನು ಕರುಣಿಸಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಪ್ರವಾದಿ ಎಜೆಕಿಯೇಲನ ಗ್ರಂಥದಿಂದ ವಾಚನ. ಅಧ್ಯಾಯ 34, ವಾಕ್ಯಗಳು 11ರಿಂದ 12, 15ರಿಂದ 17. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ಆಹಾ, ನಾನೇ ನನ್ನ ಕುರಿಗಳನ್ನು ಹಿಂಬಾಲಿಸಿ ಹುಡುಕುವೆನು. ಮಂದೆಯ ಕುರುಬನು ಸುತ್ತಮುತ್ತಲು ಚದುರಿ ಹೋದ ತನ್ನ ಕುರಿಗಳನ್ನು ಹುಡುಕುವ ಹಾಗೆ ನಾನು ನನ್ನ ಕುರಿಗಳನ್ನು ಹುಡುಕುವೆನು. ನಾನೇ ನನ್ನ ಕುರಿಗಳನ್ನು ಮೇಯಿಸಿ ಹಾಯಾಗಿ ಮಲಗುವಂತೆ ಮಾಡುವೆನು. ಇದು ಸರ್ವೇಶ್ವರನಾದ ದೇವರ ನುಡಿ. ತಪ್ಪಿಸಿಕೊಂಡಿದ್ದನ್ನು ಹುಡುಕುವೆನು, ದಾರಿ ತಪ್ಪಿದ್ದನ್ನು ಮಂದೆಗೆ ಸೇರಿಸುವೆನು. ದುರ್ಬಲವಾದುದನ್ನು ಬಲಗೊಳಿಸುವೆನು, ಮುರಿದ ಅಂಗವನ್ನು ಕಟ್ಟುವೆನು. ಬಲಿತ ಕೊಬ್ಬಿದ ಕುರಿಗಳನ್ನಾದರೂ ಧ್ವಂಸ ಮಾಡುವೆನು. ಅವುಗಳಿಗೆ ನ್ಯಾಯದಂಡನೆ ಎಂಬ ಮೇವನ್ನು ತಿನ್ನಿಸುವೆನು. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ನನ್ನ ಹಿಂಡೆ, ಇಗೋ, ನಾನು ನಿಮ್ಮಲ್ಲಿನ ಕುರಿ ಮೇಕೆಗಳಿಗೂ ಟಗರು ಹೋತಗಳಿಗೂ ಮಧ್ಯವರ್ತಿಯಾಗಿ ನ್ಯಾಯ ತೀರಿಸುವೆನು. ಕೀರ್ತನೆ 23 ಶ್ಲೋಕ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದುಕೊರತೆಗಳೆಲ್ಲಿಹವು ಎನಗೆ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದುಕೊರತೆಗಳೆಲ್ಲಿಹವು ಎನಗೆ. ಹಸಿರು ಗಾವಲುಗಳನ್ನ ತಂಗಿಸುವನು. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದುಕೊರತೆಗಳೆಲ್ಲಿಯವು ಎನಗೆ. ತಿಳಿಕೊಳಗಳ ಬಳಿಗೆನ್ನ ಕರೆದೊಯ್ಯುವನು. ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನಾಥ. ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮ ನಿಮಿತ್ತ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದುಕೊರತೆಗಳೆಲ್ಲಿಯವು ಎನಗೆ. ಸಜ್ಜುಗೊಳಿಸುವೆ ನೀ ಶತ್ರುಗಳ ಕಣ್ಮುಂದೆಯೇ ನನಗ ಔತಣವನು. ಹಚ್ಚುವೆ ತಲೆಗೆ ತೈಲವನು, ತುಂಬಿ ತುಳುಕಿಸುವೆ ಪಾನ ಪಾತ್ರೆಯನು. ಶುಭ ಶಾಂತಿಯಿಂದ ನಾ ಬಾಳುವೆ ಜೀವಮಾನವೆಲ್ಲ. ದೇವ ಮಂದಿರದಲ್ಲಿ ನಾ ವಾಸಿಸುವೆ ಚಿರಕಾಲವೆಲ್ಲ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದುಕೊರತೆಗಳೆಲ್ಲಿಯವು ಎನಗೆ. ಸಂತ ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಅಧ್ಯಾಯ 15, ವಾಕ್ಯಗಳು 20ರಿಂದ 26, 28. ಕ್ರಿಸ್ತ ಯೇಸು ಪುನರುತ್ಥಾನ ಹೊಂದಿದ್ದೇನೋ ಸತ್ಯಸ್ಯ ಸತ್ಯ. ಅವರ ಪುನರುತ್ಥಾನವು ಸತ್ತವರು ಪುನರುತ್ಥಾನ ಹೊಂದುತ್ತಾರೆ ಎನ್ನುವುದಕ್ಕೆ ಪ್ರಮಾಣ. ಒಬ್ಬ ಮನುಷ್ಯನಿಂದ ಸಾವು ಸಂಭವಿಸಿದಂತೆಯೇ ಒಬ್ಬ ಮನುಷ್ಯನಿಂದಲೇ ಸತ್ತವರಿಗೆ ಪುನರುತ್ಥಾನವು ಪರಿಣಮಿಸಿತು. ಆದಾಮನ ಸಂಬಂಧದಿಂದ ಎಲ್ಲರೂ ಸಾವಿಗೀಡಾದಂತೆ ಕ್ರಿಸ್ತ ಯೇಸುವಿನ ಸಂಬಂಧದಿಂದ ಎಲ್ಲರೂ ಜೀವಂತರಾಗಿ ಏಳುತ್ತಾರೆ. ಈ ಭಾಗ್ಯವನ್ನು ಒಬ್ಬೊಬ್ಬನೂ ಕ್ರಮಬದ್ಧ ರೀತಿಯಲ್ಲಿ ಪಡೆಯುತ್ತಾನೆ. ಪ್ರಪ್ರಥಮ ಫಲವಾಗಿ ಕ್ರಿಸ್ತ ಯೇಸುವೆ ಜೀವಂತರಾದರು. ಅನಂತರ ಕ್ರಿಸ್ತ ಯೇಸುವಿಗೆ ಸೇರಿದವರು ಯೇಸು ಪುನರಾಗಮಿಸುವಾಗ ಜೀವಂತರಾಗುತ್ತಾರೆ. ಅಂತ್ಯ ಬರುವುದು ಅನಂತರವೇ. ಆಗ ಯೇಸು ಎಲ್ಲ ಅಧಿಪತ್ಯವನ್ನು, ಅಧಿಕಾರವನ್ನು, ಶಕ್ತಿಯನ್ನು ನಿರ್ಮೂಲ ಮಾಡಿ ತಂದೆಯಾದ ದೇವರಿಗೆ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಡುವರು. ಶತ್ರುಗಳೆಲ್ಲರನ್ನು ತಮ್ಮ ಪಾದಪೀಠವಾಗಿಸಿಕೊಳ್ಳುವ ತನಕ ಅವರು ರಾಜ್ಯವಾಳಬೇಕಾಗಿದೆ. ಕಟ್ಟಕಡೆಗೆ ನಿರ್ಮೂಲವಾಗುವ ಶತ್ರುವೆಂದರೆ ಮೃತ್ಯುವೇ. ಎಲ್ಲವೂ ಕ್ರಿಸ್ತ ಯೇಸುವಿಗೆ ಅಧೀನವಾದಾಗ ಪುತ್ರರಾದ ಅವರೇ ಎಲ್ಲವನ್ನು ತಮಗೆ ಅಧೀನಪಡಿಸಿದ ದೇವರಿಗೆ ಅಧೀನರಾಗುತ್ತಾರೆ. ಆಗ ದೇವರು ಸರ್ವರಿಗೆ ಸರ್ವಸ್ವವೂ ಆಗುತ್ತಾರೆ. ಘೋಷಣೆ. ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ಜಯವಾಗಲಿ ಸರ್ವೇಶ್ವರನ ನಾಮದಲ್ಲಿ ಬರುವವರಿಗೆ ಮಂಗಳವಾಗಲಿ. ನಮ್ಮ ಪೂರ್ವಜ ದಾವೀದನ ಸಾಮ್ರಾಜ್ಯ ಉದಯವಾಗಲಿದೆ, ಅದಕ್ಕೆ ಶುಭವಾಗಲಿ. ಅಲ್ಲೆಲುಯ್ಯ.
ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 25 ವಾಕ್ಯಗಳು 31ರಿಂದ 46. ಯೇಸು ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ನರಪುತ್ರನು ತನ್ನ ಮಹಿಮೆಯಲ್ಲಿ ಸಮಸ್ತ ದೇವದೂತರ ಸಮೇತ ಬರುವಾಗ ತನ್ನ ಮಹಿಮಾನ್ವಿತ ಸಿಂಹಾಸನದಲ್ಲಿ ಆಸೀನನಾಗಿರುವನು. ಸರ್ವ ಜನಾಂಗಗಳನ್ನು ಆತನ ಸಮ್ಮುಖದಲ್ಲಿ ಒಟ್ಟುಗೂಡಿಸಲಾಗುವುದು. ಕುರುಬನು ಕುರಿಗಳನ್ನು ಆಡುಗಳಿಂದ ಬೇರ್ಪಡಿಸುವಂತೆ ಆತನು ಅವರನ್ನು ಬೇರ್ಪಡಿಸುವನು. ಕುರಿಗಳನ್ನು ತನ್ನ ಬಲಗಡೆಯಲ್ಲೂ ಆಡುಗಳನ್ನು ತನ್ನ ಎಡಗಡೆಯಲ್ಲೂ ಇರಿಸುವನು. ಆಗ ಅರಸನು ತನ್ನ ಬಲಗಡೆ ಇರುವ ಜನರಿಗೆ, ನನ್ನ ಪಿತನಿಂದ ಧನ್ಯರೆನಿಸಿಕೊಂಡವರೇ, ಬನ್ನಿ, ಲೋಕಾದಿಯಿಂದ ನಿಮಗಾಗಿ ಸಿದ್ಧ ಮಾಡಿದ ಸಾಮ್ರಾಜ್ಯವನ್ನು ಸ್ವಾಸ್ಥ್ಯವಾಗಿ ಪಡೆಯಿರಿ. ಏಕೆಂದರೆ ನಾನು ಹಸಿದಿದ್ದೆ, ನನಗೆ ಆಹಾರ ಕೊಟ್ಟಿರಿ, ಬಾಯಾರಿದ್ದೆ, ಕುಡಿಯಲು ಕೊಟ್ಟಿರಿ, ಅಪರಿಚಿತನಾಗಿದ್ದೆ, ನನಗೆ ಆಶ್ರಯ ಕೊಟ್ಟಿರಿ, ಬಟ್ಟೆ ಬರೆ ಇಲ್ಲದೆ ಇದ್ದೆ, ನನಗೆ ಉಡಲು ಕೊಟ್ಟಿರಿ, ರೋಗದಿಂದಿದ್ದೆ, ನನ್ನನ್ನು ಆರೈಕೆ ಮಾಡಿದಿರಿ, ಬಂದಿಯಾಗಿದ್ದೆ, ನೀವು ನನ್ನನ್ನು ಸಂಧಿಸಿದಿರಿ ಎಂದು ಹೇಳುವನು. ಅದಕ್ಕೆ ಆ ಸಜ್ಜನರು, ಸ್ವಾಮಿ, ತಾವು ಯಾವಾಗ ಹಸಿದಿದ್ದನ್ನು ಕಂಡು ನಾವು ಆಹಾರ ಕೊಟ್ಟೆವು, ಬಾಯಾರಿದ್ದನ್ನು ಕಂಡು ಕುಡಿಯಲು ಕೊಟ್ಟೆವು? ಯಾವಾಗ ತಾವು ಅಪರಿಚಿತರಾಗಿದ್ದನ್ನು ಕಂಡು ನಾವು ಆಶ್ರಯ ಕೊಟ್ಟೆವು? ಬಟ್ಟೆ ಬರೆ ಇಲ್ಲದನ್ನು ಕಂಡು ಉಡಲು ಕೊಟ್ಟೆವು? ತಾವು ರೋಗಿಯಾಗಿರುವುದನ್ನು ಅಥವಾ ಬಂದಿಯಾಗಿರುವುದನ್ನು ಕಂಡು ನಾವು ಸಂಧಿಸಲು ಬಂದೆವು ಎಂದು ಕೇಳುವರು. ಆಗ ಅರಸನು ಪ್ರತ್ಯುತ್ತರವಾಗಿ, ಈ ನನ್ನ ಸಹೋದರನಲ್ಲಿ ಒಬ್ಬನಿಗೆ ಅವನೆಷ್ಟೇ ಕನಿಷ್ಠನಾಗಿರಲಿ, ನೀವು ಹೀಗೆ ಮಾಡಿದಾಗಲೆಲ್ಲ ಅದನ್ನು ನನಗೇ ಮಾಡಿದಿರಿ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎನ್ನುವನು. ಅನಂತರ ಆತನು ತನ್ನ ಎಡಗಡೆ ಇರುವವರನ್ನು ನೋಡಿ, ಶಾಪಗ್ರಸ್ತರೇ, ನನ್ನಿಂದ ತೊಲಗಿರಿ, ಪಿಶಾಚಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ಆರದ ಬೆಂಕಿಗೆ ಬೀಳಿರಿ. ಏಕೆಂದರೆ ನಾನು ಹಸಿದಿದ್ದೆ, ನೀವು ನನಗೆ ಆಹಾರ ಕೊಡಲಿಲ್ಲ, ಬಾಯಾರಿದ್ದೆ, ಕುಡಿಯಲು ಕೊಡಲಿಲ್ಲ, ಅಪರಿಚಿತನಾಗಿದ್ದೆ, ನನಗೆ ಆಶ್ರಯ ನೀಡಲಿಲ್ಲ, ಬಟ್ಟೆ ಬರೆ ಇಲ್ಲದೆ ಇದ್ದೆ, ನನಗೆ ಉಡಲು ಕೊಡಲಿಲ್ಲ, ರೋಗಿಯಾಗಿದ್ದೆ, ಬಂದಿಯಾಗಿದ್ದೆ, ನೀವು ನನ್ನನ್ನು ಸಂಧಿಸಲಿಲ್ಲ ಎಂದು ಹೇಳುವನು. ಅದಕ್ಕೆ ಅವರೂ ಕೂಡ, ಸ್ವಾಮಿ, ತಾವು ಯಾವಾಗ ಹಸಿದಿದ್ದೀರಿ, ಬಾಯಾರಿದ್ದೀರಿ, ಅಪರಿಚಿತರಾಗಿದ್ದೀರಿ, ಯಾವಾಗ ಬಟ್ಟೆ ಬರೆ ಇಲ್ಲದೆ ಇದ್ದೀರಿ, ರೋಗಿಯಾಗಿದ್ದೀರಿ ಮತ್ತು ಬಂದಿಯಾಗಿದ್ದೀರಿ, ಮತ್ತು ನಾವು ಅದನ್ನು ಕಂಡು ನಿಮಗೆ ಉಪಚಾರ ಮಾಡದೆ ಹೋದೆವು ಎಂದು ಪ್ರಶ್ನಿಸುವರು. ಅದಕ್ಕೆ ಪ್ರತ್ಯುತ್ತರವಾಗಿ ಅರಸನು, ಇವರಲ್ಲಿ ಒಬ್ಬನಿಗೆ ಅವನೆಷ್ಟೇ ಕನಿಷ್ಠನಾಗಿರಲಿ, ನೀವು ಹಾಗೆ ಮಾಡದೆ ಹೋದಾಗ ಅದನ್ನು ನನಗೇ ಮಾಡಲಿಲ್ಲ ಎನ್ನುವನು. ಹೀಗೆ ಈ ದುರ್ಜನರು ನಿತ್ಯ ಶಿಕ್ಷೆಗೂ ಸಜ್ಜನರು ನಿತ್ಯ ಜೀವಕ್ಕೂ ಹೋಗುವರು ಎಂದು ಹೇಳಿದರು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಅಂತಿಮ ತೀರ್ಪು ಹೇಗಾಗುತ್ತೆ ಎಂದು ಕೆಲವರಿಗೆ ಅದರ ಕುರಿತು ಒಂದು ಆಶೆ ಇರಬಹುದು, ಯಾವ ರೀತಿಯಲ್ಲಿ ಆಗುತ್ತೆ ಅಂತೇಳಿ. ಆದರೆ ಇವತ್ತು ನಮಗೆ ಅಂತಿಮ ತೀರ್ಪು ದೇವರು ಹೇಗೆ ಕೊಡ್ತಾರೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಕ್ರಿಸ್ತ ರಾಜನ ಅಧಿಪತ್ಯದಲ್ಲಿ ಅಂತಿಮ ತೀರ್ಪು ಯಾವ ರೀತಿಯಲ್ಲಿ ಬರುತ್ತೆ. ಯೇಸು ಸ್ವಾಮಿ ಧರ್ಮಶಾಸ್ತ್ರಜ್ಞ ಒಬ್ಬ ಕೇಳಿದಾಗ ಹೇಳಿದ ಮಾತು, ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಆತ್ಮನಿಂದಲೂ ದೇವರನ್ನು ಪ್ರೀತಿಸು, ಹಾಗೂ ನಿನ್ನನ್ನು ನೀನು ಪ್ರೀತಿಸಿದಂತೆ ನೆರೆಯವನನ್ನು ಪ್ರೀತಿಸು. ಅದರ ಮೇಲೆ ಹೊಂದಿಕೊಂಡು ಇವತ್ತಿನ ವಾಚನ ನಾವು ನೋಡುವುದಾದರೆ ಹೇಗೆ ಈ ಅಂತಿಮ ತೀರ್ಪು ಬರುತ್ತೆ. ಅದಕ್ಕಿಂತ ಮುಂಚೆ ಇವತ್ತು ನಾವು ವಿಶ್ವದ ಅರಸ ಯೇಸುವಿನ ಈ ಒಂದು ಮಹೋತ್ಸವವನ್ನು ಕೊಂಡಾಡ್ತಾ ಇರುವಾಗ ಎಸೇಕಿಯೇಲ್ ಪ್ರವಾದಿಯಲ್ಲಿ ದೇವರು ಪ್ರವಾದನೆ ಮಾಡ್ತಾರೆ. ಏಕೆಂದರೆ ದೇವರೇ ಆ ಮಂದೆಯನ್ನು ಕಾಯುತ್ತಾರೆ. ಏಕೆಂದರೆ ದೇವರು ಆರಿಸಿಕೊಂಡ ವ್ಯಕ್ತಿಗಳು ಯಾವಾಗ ದೇವರಿಗೆ ತದ್ವಿರುದ್ಧ ಹೋದರೋ ಆ ಸಂದರ್ಭದಲ್ಲಿ ಸರ್ವೇಶ್ವರನಾದ ದೇವರು ಭರವಸೆಯನ್ನು ಕೊಡ್ತಾರೆ. ನನ್ನ ಕುರಿಗಳನ್ನು ನಾನು ಹುಡುಕುವೆನು, ಅವರನ್ನು ನಾನು ಮಂದೆಗೆ ಸೇರಿಸುವೆನು ಮತ್ತು ಅವು ಹಾಯಾಗಿ ಮಲಗುವಂತೆ ಮಾಡುವೆನು. ನಾನು ದಾರಿ ತಪ್ಪಿದ್ದನ್ನು ಮತ್ತೆ ಮಂದೆಗೆ ಸೇರಿಸುವೆನು, ದುರ್ಬಲವಾದುದನ್ನು ಬಲಗೊಳಿಸುವೆನು, ಮುರಿದ ಅಂಗವನ್ನು ಕಟ್ಟುವೆನು, ಬಲಿತ ಕೊಬ್ಬಿದ ಕುರಿಗಳನ್ನಾದರೂ ಧ್ವಂಸ ಮಾಡುವೆನು. ಅಂದರೆ ಅರ್ಥ ಏನು? ಅನ್ಯಾಯಕ್ಕೆ ಒಳಗಾಗಿ ಅನ್ಯಾಯದಿಂದ ತುಳಿದು ಕೊಬ್ಬಿದವರು ಅವರನ್ನು ಧ್ವಂಸ ಮಾಡುವೆನು.
ಕೊನೆಗೆ ದೇವರು ಹೇಳ್ತಾರೆ, ನಾನು ನ್ಯಾಯ ತೀರಿಸುವೆನು. ಆ ನ್ಯಾಯ ನಮಗೆ ತೀರಿಸಬೇಕಾದ್ರೆ ಯೇಸು ಸ್ವಾಮಿ ಇವತ್ತು ಹೇಳ್ತಾರೆ, ಹೇಗೆ ನ್ಯಾಯ ತೀರಿಸ್ತಾರೆ? ಕುರಿಗಳನ್ನು ಆಡುಗಳನ್ನು ಬೇರ್ಪಡಿಸಲಾಗುವುದು, ಸರ್ವ ಜನಾಂಗವನ್ನು ಅವರು ಒಟ್ಟುಗೂಡಿಸುವರು. ಒಂದು ಬದಿಯಲ್ಲಿ ಕುರಿಗಳು, ಇನ್ನೊಂದು ಬದಿಯಲ್ಲಿ ಆಡುಗಳು. ಕುರಿಗಳು ಅಂದರೆ ಯಾರು? ಯೇಸು ಸ್ವಾಮಿ ಹೇಳ್ತಾರೆ, ಹಸಿದಾಗ ಆಹಾರ ಕೊಟ್ಟವರು, ಬಾಯಾರಿದಾಗ ಕುಡಿಯಲು ಕೊಟ್ಟವರು, ಆಶ್ರಯ ಕೊಟ್ಟವರು ಅಪರಿಚಿತನಾದಾಗ, ಬಟ್ಟೆ ಬರೆ ಇಲ್ಲದೆ ಇದ್ದಾಗ ಉಡಲು ಕೊಟ್ಟವರು, ರೋಗದಿಂದಿದ್ದಾಗ ಆರೈಕೆ ಮಾಡಿದವರು, ಬಂದಿಯಲ್ಲಿದ್ದಾಗ ಸಂಧಿಸಿ ಅವರ ಜೊತೆಗೆ ಸಮಾಲೋಚನೆ ಮಾಡಿ ಅವರಿಗೆ ಸಾಂತ್ವನ ಕೊಟ್ಟವರು. ಅಂದ್ರೆ ಅರ್ಥ, ನೆರೆಯವನ ಪ್ರೀತಿ. ಯಾರು ನೆರೆಯವನು? ಹಸಿದವನು, ಆಹಾರ ಇಲ್ಲದವನು, ಅಪರಿಚಿತನು, ಬಂಧಿತನಾಗಿದ್ದು ಅನಾರೋಗ್ಯದಲ್ಲಿರುವವನು. ಆ ಒಂದು ಸೇವೆ. ಸ್ವಾರ್ಥ ಅಂದ್ರೆ ಕೇವಲ ಬೋಧಿಸುವುದು ಮಾತ್ರವಲ್ಲ, ಬದಲಾಗಿ ಜೀವಿಸುವುದು ಕೂಡ ಬಹಳ ಮುಖ್ಯ. ಯೇಸು ಸ್ವಾಮಿ ಅನೇಕ ಬಾರಿ ಹೇಳ್ತಾರೆ, ಫರಿಸಾಯರು ಸದ್ದುಕಾಯರು ಬೋಧಿಸಿದ ಹಾಗೆ ಮೋಶೆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ, ಬೋಧಿಸಿದ ಹಾಗೆ ಆಲಿಸಿ, ಆದರೆ ಅವರು ಮಾಡಿದ ಹಾಗೆ ಮಾಡಬೇಡಿ. ನಾವು ಕೂಡ ಇನ್ನೊಂದು ವರ್ಗದ ಜನ ಯಾರು? ಅವರನ್ನು ಕೂಡ ದೇವರು ಕೇಳ್ತಾರೆ, ನಾನು ಹಸಿದಿದ್ದೆ, ನೀವು ಆಹಾರ ಕೊಟ್ಟಿಲ್ಲ, ಅಪರಿಚಿತನಾಗಿದ್ದೆ, ಆಶ್ರಯ ಕೊಟ್ಟಿಲ್ಲ, ಬಟ್ಟೆ ಬರೆ ಇಲ್ಲದವನೇ ಇದ್ದೆ, ಬಟ್ಟೆ ಕೊಟ್ಟಿಲ್ಲ, ರೋಗಿಯಾಗಿದ್ದೆ, ನನಗೆ ಆರೈಕೆ ಮಾಡಿಲ್ಲ, ಸೆರೆಮನೆಯಲ್ಲಿದ್ದೆ, ಸಂಧಿಸಲು ಬಂದಿಲ್ಲ. ನೀವು ಯಾವುದಕ್ಕೆ ಹೋಗುವಿರಿ? ನಿತ್ಯ ಮರಣಕ್ಕೆ ಹೋಗುವಿರಿ. ನೋಡಿ ಹೇಳ್ತಾರೆ, ದುರ್ಜನರು ನಿತ್ಯ ಶಿಕ್ಷೆಗೂ, ಸಜ್ಜನರು ನಿತ್ಯ ಜೀವಕ್ಕೂ ಹೋಗುವರು. ಹೌದು ಆತ್ಮೀಯರೇ, ನಮ್ಮ ಈ ಒಂದು ಜೀವನವನ್ನು ನಾವು ಹೇಗೆ ಜೀವಿಸಬೇಕು? ನಮ್ಮ ಅರಸ ಈ ಲೋಕದ ಅರಸರ ತರ ಅಲ್ಲ. ಅವರ ನಾಯಕತ್ವ ಈ ಲೋಕದ ನಾಯಕತ್ವ ಅಲ್ಲ. ಅವರ ನಾಯಕತ್ವ ಪರಿಶುದ್ಧಾತ್ಮ ಭರಿತ ನಾಯಕತ್ವ. ಪ್ರೀತಿ, ಶಾಂತಿ, ಸಮಾಧಾನ, ಕ್ಷಮೆ, ದಯೆ ಇವೆಲ್ಲರಿಂದ ತುಂಬಿದ ಅವರ ಆಧಿಪತ್ಯವಾಗಿದೆ. ಪಿಲಾತನಿಗೆ ಯೇಸು ಹೇಳಿದ್ರು, ನನ್ನ ಅರಸುತನ ಈ ಲೋಕಕ್ಕೆ ಸೇರಿದ್ದಲ್ಲ, ಇಲ್ಲದಿದ್ದರೆ ನನ್ನ ಅನುಯಾಯಿಗಳು ಹೋರಾಡುತ್ತಿದ್ರು. ಆದರೆ ನಾನು ದೇವರಿಂದ ಬಂದವನು, ದೇವರಲ್ಲಿ ಹೋಗಬೇಕಾದವನು, ಅಂದರೆ ಜನರೆಲ್ಲರನ್ನೂ ನಾನು ದೇವರೆಡೆಗೆ ಕರೆತರುವವನು. ಇಂದಿನ 2ನೇ ವಾಚನದಲ್ಲಿ ನಾವು ನೋಡ್ತೀವಿ, ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ ನಮಗೆ ನುಡಿಯುತ್ತಾರೆ, ಯೇಸು ಎಲ್ಲಿದ್ದಾರೆ? ಯೇಸು ಪಿತನ ಬಲಬದಿಯಲ್ಲಿದ್ದಾರೆ. ತಂದೆಯಾದ ದೇವರಿಗೆ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಡುವರು. ದೇವರು ಸರ್ವರಿಗೆ ಸರ್ವಸ್ವವು ಆಗುತ್ತಾರೆ. ಅಂದರೆ ಅವರು ಮೃತ್ಯುವನ್ನು ವಿನಾಶ ಮಾಡಿ ಅವರು ಜಯ ಹೊಂದಿ ಮತ್ತು ಏನು ಅವರಿಗೆ ಕೊಟ್ಟ ಕಾರ್ಯ ಅದನ್ನು ಸಂಪೂರ್ಣಗೊಳಿಸುತ್ತಾರೆ. ಏಕೆಂದ್ರೆ ಅವ್ರು ಹೇಳ್ತಾರೆ ನೋಡಿ, ಕ್ರಿಸ್ತ ಯೇಸು ಪುನರುತ್ಥಾನ ಹೊಂದಿದ್ದು ಸತ್ಯಸ್ಯ ಸತ್ಯ. ಏಕೆಂದ್ರೆ ಅವರ ಪುನರುತ್ಥಾನ ಸತ್ತವರು ಪುನರುತ್ಥಾನ ಹೊಂದುತ್ತಾರೆ ಎಂಬುದಕ್ಕೆ ಪ್ರಮಾಣ. ಹೇಗೆ ಆದಾಮನಿಂದ ಪಾಪ ಸಂಭವಿಸಿ ಮರಣ ಬಂತೋ, ಕ್ರಿಸ್ತ ಯೇಸುವಿನಿಂದ ನಮಗೆ ಪುನರುತ್ಥಾನ ಲಭಿಸಿತು ಅವರ ವಿಧೇಯತೆಯಿಂದ. ಆದ್ದರಿಂದ ಪ್ರಪ್ರಥಮವಾಗಿ ಎದ್ದವರು ಕ್ರಿಸ್ತ ಯೇಸುವೆ. ಅನಂತರ ಅವರಿಗೆ ಸೇರಿದವರೆಲ್ಲರೂ ನಾವು ಪುನರುತ್ಥಾನಗೊಳ್ಳುವೆವು. ಅಂತ್ಯ ಬರುವುದು ಅನಂತರವೇ. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ದೇವರು ಲೋಕವನ್ನು ಸಂಪೂರ್ಣತೆಯಲ್ಲಿ ಸೃಷ್ಟಿ ಮಾಡಿದರು. ಪಾಪ ಎಲ್ಲವನ್ನು ನಾಶ ಮಾಡಿತು. ಯೇಸು ಎಲ್ಲವನ್ನು ಸರಿದೂಗಿಸಿದರು. ನಾವೆಲ್ಲರೂ ಯೇಸುವಿನ ಕೃಪೆಯನ್ನು ಅನುಭವಿಸಲು ಸಾಧ್ಯ ಯಾವಾಗ? ನಾವು ಅವರಿಗೆ ವಿಧೇಯರಾದಾಗ, ನಮ್ಮ ಜೀವನವನ್ನು ಸಮರ್ಪಿಸಿ ಬಾಳಿದಾಗ, ಅವರ ವಾಕ್ಯದಲ್ಲಿ ಭರವಸೆ ಇಟ್ಟಾಗ ನಾವು ಜಯ ಹೊಂದಿ ಬಾಳಲು ಸಾಧ್ಯವಿದೆ. ಇಂದು ಅಖಿಲ ವಿಶ್ವದ ಹಬ್ಬ, ಅರಸರ ಕ್ರಿಸ್ತರಾಜರ ಹಬ್ಬವನ್ನು ಕೊಂಡಾಡುವಾಗ ಕ್ರಿಸ್ತ ರಾಜರಿಗೆ ನಾವು ವಿಧೇಯರಾಗೋಣ. ಕ್ರಿಸ್ತ ರಾಜರ ಶುಭ ಸಂದೇಶದ ಮೌಲ್ಯಗಳನ್ನು ನಮ್ಮದಾಗಿಸೋಣ ಮತ್ತು ಒಂದು ಒಳ್ಳೆಯ ಬಾಳನ್ನು ಬಾಳಿ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗೋಣ. ನಮ್ಮ ಕೆಡುಕಿನ ಪಾಪದ ಸ್ವಭಾವದ ಜೀವನವನ್ನು ಬಿಟ್ಟು ನೂತನ ಸ್ವಭಾವವನ್ನು ಧರಿಸಿ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ನಾವು ಯೋಗ್ಯ ಸಾಕ್ಷಿಗಳಾಗಿ ಬಾಳೋಣ. ಇದೇ ನಾವು ಕ್ರಿಸ್ತ ಅರಸನಿಗೆ ಕೊಡುವಂತಹ ಕೊಡುಗೆ. ಮಾತ್ರವಲ್ಲ, ಶುಭ ಸಂದೇಶದಲ್ಲಿ ಹೇಳಿದ ಪ್ರಕಾರ ನಿಜವಾದ ಸೇವೆ ನಾವು ತೋರಿಕೆಯಲ್ಲ, ಬದಲಾಗಿ ನಿಜವಾದ ನೈಜ ಸೇವೆಯ ಮೂಲಕ ಆ ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸೋಣ. ಸ್ವಾಮಿ ಪ್ರಭು ಯೇಸು ನಮ್ಮನ್ನು ಕೂಡ ಆ ರಾಜ್ಯಕ್ಕೆ ಸೇರಿಸಿಕೊಳ್ಳಲಿ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ಆಲಿಸಿದ ಈ ವಾಕ್ಯ ನಮ್ಮನ್ನು ಶುದ್ಧೀಕರಿಸಲಿ. ನಮ್ಮ ಜೀವನವನ್ನು ಈ ವಾಕ್ಯದಿಂದ ಜೀವಿಸಲು ಬೇಕಾದ ಬಲವನ್ನು ಕರುಣಿಸಲಿ. ನಮ್ಮ ತಪ್ಪುಗಳಿಂದ, ಬಲಹೀನತೆಯಿಂದ ನಮ್ಮ ಒಳಗಡೆ ಬಂದಿರುವ ಎಲ್ಲ ರೋಗ ರುಜಿನಗಳನ್ನು ದೂರ ಮಾಡಿ ನಮ್ಮನ್ನು ಅಭಿಷೇಕಿಸಿ ಆಶೀರ್ವದಿಸು ಪ್ರಭುವೆ.
ಅಖಿಲ ವಿಶ್ವದ ಒಡೆಯರೇ, ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಸಮಾಜದ ಮೇಲೆ, ವಿಶ್ವದ ಮೇಲೆ ಕರುಣೆ ತೋರಿ ಶಾಂತಿ, ಪ್ರೀತಿ, ಸಮಾಧಾನ, ಮಾನವೀಯತೆ, ಕ್ಷಮೆ ಇಂಥ ಮೌಲ್ಯಗಳುಳ್ಳ ಸಮಾಜವನ್ನು ನಾವು ಕಟ್ಟುವಂತೆ ಮತ್ತು ನೀವು ನಮಗೆ ಕೊಟ್ಟ ಮಾರ್ಗದಲ್ಲಿ ಜೀವಿಸುವಂತೆ ನಮ್ಮನ್ನು ಹರಸಿರಿ ಪ್ರಭುವೆ. ಯೇಸು ನಾಮದಲ್ಲಿ ನಿಮಗೆ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ ಘೋಷಿಸಿ ಪ್ರಾರ್ಥಿಸುತ್ತೇನೆ ಜೀವವುಳ್ಳ ತಂದೆಯೇ, ಅಮೆನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ. ನಿಮಗೆಲ್ಲರಿಗೂ ಪ್ರಭು ಯೇಸುವಿನ, ಅಖಿಲ ವಿಶ್ವದ ಒಡೆಯರಾದ ಪ್ರಭು ಯೇಸುವಿನ ರಾಜರಾದ ಆ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಸಾಧ್ಯವಾದಷ್ಟು ಜನರಿಗೆ ಈ ಸಂದೇಶವನ್ನು ನೀವು ಕಳುಹಿಸಿ, ಅವರೂ ಕೂಡ ಪ್ರಭು ಯೇಸುವಿನ ಆಶೀರ್ವಾದವನ್ನು ಪಡೆಯಲಿ. ಆಮೆನ್.